ಪೂರಕ್ಲೆಲ ಸೊಲ್ಮೆಲು ಯಾನ ಚಂದ್ರಿಕಾ ಅನ್ನಪೂರ್ಣಿ ಕಿಚನ್ಗೆ ನಿಕ್ಲೇನ್ ಮಾತರೆಲ್ಲ ಮೋಕೆಡ್ ಎತ್ಕೊಂಡೊಂದುಲ್ಲೆ. ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಿಕಾ ಅನ್ನಪೂರ್ಣಿ ಕಿಚನ್ಗೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ನಾವು ಮೊಟ್ಟೆಯ ಪುಳಿಮುಂಚಿ ಮಾಡುವ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಇನಿ ನಮ್ಮ ತೆತ್ತಿದ ಪುಳಿಮುಂಚಿ ಮಲ್ಪುಗ ಕಡೇ ಮುಟ ಸ್ಕಿಪ್ ಮಲ್ಪಂದೆತ್ತೂಲೆ ಮುಲ್ಪಯಾನು ಪಜ್ಜಿ ಮಸಾಲೆಡೆ ಮಲ್ತೊಂದುಲ್ಲೆ. ಇಲ್ಲಿ ನಾನು ಹಸಿ ಮಸಾಲೆಯನ್ನು ಹಾಕಿ ಮಾಡ್ತಾ ಇದ್ದೇನೆ. ಮೊದಲಿಗೆ ನಾವು ಮೊಟ್ಟೆಯನ್ನು ಬೇಯಿಸ್ಕೋಬೇಕು. ಶುರುಕ್ಕೆ ಏನು ಮುಲ್ಪ ಕೆತ್ತಿನ ಬೇಯರೆಗೆ ದೀತೆ ಅಪ್ಪಗ ದೀನಾಗ ತೊಲೆ ಸೈಡ್ ಮುಲ್ಪ ನಿಕ್ಲೆಗೊಂದು ಪಾಂತೆನ ಕುಲ್ದಿನ ಮಸ್ತ್ ಶೋಕುಂತಲೇ ಒಂದೇನು ತೋಚ್ಪೊಂದುಲ್ಲೆ. ನಾನು ಈಚೆ ಗ್ಯಾಸಲ್ಲಿ ಮೊಟ್ಟೆ ಬೇಯಲಿಕ್ಕೆ ಇಟ್ಟಾಗ ಈ ಸೈಡಲ್ಲಿ ನೋಡಿ ಇದನ್ನು ಚಿಟ್ಟೆಯನ್ನು ತೋರಿಸ್ತಾ ಇದ್ದೇನೆ. ಹಾಗೆ ನೋಡಿ ನಾನು ಇಲ್ಲಿ ಮೆಣಸನ್ನು ಅರ್ಧ ಗಂಟೆ ಮೊದಲು ನೀರಿನಲ್ಲಿ ನೆನೆ ಹಾಕಿದ್ದೆ. ಅರ್ಧ ಗಂಟೆ ದುಂಬು ನೀರಿಡು ಪಾಡ್ದಿತ್ತೆ ಕೆಂಪು ಮುಂಚಿನ ಬದುಲ್ಯರೆ ಇತ್ತೆ ಲೊಂಬುದು ಒಂದೇನು ಒಂಜಿ ಮಿಕ್ಸಿ ಜಾರಿಗೆ ಪಾಡ್ಗ. ಇವಾಗ ಇದನ್ನು ಚೆನ್ನಾಗಿ ತೊಳೆದು ನಾವು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಅದಕ್ಕೆ ಒಂದು ಸಣ್ಣ ನಿಂಬೆ ಗಾತ್ರದಷ್ಟು ಹುಳಿ, ಎಲ್ಲಿಯ ಲಿಂಬೆದಾತ ಒಂಚೂರು ಪುಳಿ, ಬೊಕ ಅರ್ಧ ಚಮಚ ಜೀರಿಗೆ, ಒಂಜಿ ಚಮಚ ಕೊತ್ತಂಬರಿ, 2 ತುಂಡು ಶುಂಠಿ, ಬೊಕ ಒಂಜಿ ಎಲೆನ್ ಮಾರಿ ಬೆಳ್ಳುಳ್ಳಿ, ಅರ್ಧ ಚಮಚ ಜೀರಿಗೆ, 1 ಚಮಚ ಕೊತ್ತಂಬರಿ, 2 ತುಂಡು ಶುಂಠಿ, 7 ಎಸಳು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ನೀರು ಹಾಕಿ ನಾವು ಎಲ್ಲ ಹಸಿ ಮಸಾಲೆಯನ್ನು ಹಾಕ್ತಾ ಇದ್ದೇನೆ. ನುಣ್ಣಗೆ ರುಬ್ಬಿ ತಂದೆ ಒಂದನ್ನು ಸಣ್ಣ ಕಡೆದು ನಮ್ಮ ಇಂಚ ಮಸಾಲೆನ ಫಸ್ಟಿಗೆ ರೆಡಿ ಮಾಡ್ತದ ದೀವನ್ಗ ಮುಂಚಿನ ಮಾತ್ರ ಅರ್ಧ ಗಂಟೆ ದುಂಬು ನೀರಿಡು ಬುದುಲಿಯರ ಪಾಂಡ ಯಾವು ಮೆಣಸನ್ನು ಅರ್ಧ ಗಂಟೆ ಮೊದಲು ನೀರಿನಲ್ಲಿ ನೆನೆ ಹಾಕಬೇಕು. ಇವಾಗ ಒಂದು ಪ್ಯಾನ್ಗೆ ನಾನು 2 ದೊಡ್ಡ ಚಮಚದಲ್ಲಿ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. 2 ಮಲ್ಲ ಚಮಚಡು ಎಣ್ಣೆ ಪಾಡೊಂದುಲ್ಲೆ ಒಂಜಿ ತವಾದಿದು ಇದು ಒಂದು ಎಣ್ಣೆ ಕಾಯಿಗಿನ ನಮ್ಮ ದಾಸೆಮಿನೆಕ್ ಪಾಡ್ಗ 1 ಚಮಚದಾತ. ಇದು ಸರಿಯಾಗಿ ಎಣ್ಣೆ ಕಾದ ನಂತರ 1 ಚಮಚದಷ್ಟು ನಾವು ಸಾಸಿವೆಯನ್ನು ಹಾಕ್ತಾ ಇದ್ದೇನೆ. ಇಲ್ಲಿ ನೋಡಿ ತುಂಬ ಒಳ್ಳೆ ರೆಸಿಪಿ, ಹಳೆಯ ಒಂದು ರೆಸಿಪಿ ಇದು. ಇದಕ್ಕೆ ನಾನು ಇಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ತೊಳೆದು ಹಾಕಿದೆ. ಒಂದು ಬೇರ್ ಸೊಪ್ಪು ಚೂರು ದಿಕ್ಕದು ಪಾಡಿಯ ನಿಕ್ಕ ಚೂರು ಹಾಕಿನ ನಮ್ಮ ಒಂಜಿ ನೀರುಳ್ಳಿಯನ್ನು ಮೂರ್ದು ಪಾಡೋಡು ನಿಕ್ಕ. ಸ್ವಲ್ಪ ಹೊತ್ತಾದ ನಂತರ ನಾವು ಒಂದು ಈರುಳ್ಳಿಯನ್ನು ಸಣ್ಣಗೆ ಹಚ್ಚಿದಕ್ಕೆ ಹಾಕಿ ಇದು ಸ್ವಲ್ಪ ಕಂದು ಬಣ್ಣ ಬರುವವರೆಗೆ ನಾವು ಇದನ್ನು ಹುರ್ಕೋಬೇಕು. ಒಂದೊಂತೆ ಎಡ್ಡೆ ಕಾಯಿಡು ನೀರುಳ್ಳಿ ಆತ್ನೆಟ ನಮ್ಮ ಚೂರು ಪೊತ್ತುಗ ಇದರಲ್ಲಿ ಒಂದೊಂದೆ ಶೋಕು ಕಾಯಿಂಡು ಕಲ್ಲರ್ಲ ಚೂರು ಚೇಂಜಿಲ ಆಂಡ್ ಈತ ನಮ್ಮ ನೆಕ್ಕ ಚೂರು ಮಂಜಲ್ದ ಪುಡಿ ಪಾಡ್ಗ 1/4 ಚಮಚದಾತ. 1/4 ಚಮಚದಷ್ಟು ಇವಾಗ ಇಲ್ಲಿ ಅರಸಿನವನ್ನು ನಾನಿಲ್ಲಿ ಸೇರಿಸಿದೆ. ಇವಾಗ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಆದ ನಂತರ ನಾವು ರುಬ್ಬಿದ ಮಸಾಲೆಯನ್ನು ಹಾಕ್ಕೋಬೇಕು. ನಾನಿಲ್ಲಿ 6 ಮೊಟ್ಟೆಯ ಮಸಾಲ ಮಾಡೋದ್ರಿಂದ ನಾನೊಂದು 7-8 ಕೆಂಪು ಮೆಣಸನ್ನು ನೆನೆ ಹಾಕಿದೆ, ಅಷ್ಟೇ ಸಾಕು. ಏನೊಂದು 7 ಕೆಂಪು ಮುಂಚಿನ ನೆನೆ ಪಾಡ್ದಿತ್ತೆ ಆತೆ ಯಾವು ಮೂಲೊಂಜಿ ಆಜಿ ಕೆತ್ತಿಗೆ ನಮ್ಮ ಮಸಾಲ ಮಲ್ತೊಂದುಲ್ಲ. ಇದು ಅವಿನ ಕಡೆದಿನ ಮಸಾಲನ ನೆಕ್ಕ ಪಾಡೋಡು. ನಾವು ರುಬ್ಬಿದ ಮಸಾಲೆಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಶೋಕು ನೆನೆ ಫ್ರೈ ಮಲ್ಪೊಡು ಪೊತ್ಪೊಡು ಇಂಚನಿತಲೆ ಶೋಕು ಒಂತೆ ಪೊಟ್ಟು ಪೊತ್ಪೊಡು. ಈಗಲೂ ನನ್ನಲ್ಲ ಎನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಲ್ದು ಈ ಚಾನಲ್ ಸಬ್ಸ್ಕ್ರೈಬ್ ಮಲ್ತದು ಆಯ್ತಾ. ಬರೀ ತಿಪ್ಪುನ ಬೆಲ್ ಬಟನ್ ಆಲ್ ಬಂದು ಪ್ರೆಸ್ ಮಲ್ತಂಡ ಏನು ಒವ್ವೇ ವಿಡಿಯೋ ಪಾಂಡ ನಿಗ್ಲೆ ಫಸ್ಟಿಗೆ ನೋಟಿಫಿಕೇಷನ್ ತಿಕ್ಕೊಂಡು ಎಂಕ್ ನಿಕ್ಲೆನ ಸಪೋರ್ಟ್ ತಿಕ್ಕೊಂಡು ಇದೇ ಒಂದೇನು ಶೋಕು ನಮ್ಮ ಫ್ರೈ ಮಲ್ಪುಗ. ಇದನ್ನು ಈಗ ಚೆನ್ನಾಗಿ ನಾವು ಫ್ರೈ ಮಾಡಬೇಕು. ನೋಡಿ ನಾವು ಇದು ಚೆನ್ನಾಗಿ ಫ್ರೈ ಆದ ನಂತರ ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಮುಚ್ಚಳ ಮುಚ್ಚಿ ಬೇಯಿಸಬೇಕು. ಒಂದು ಶೋಕು ಪೊತ್ತುದು ಹಾಕಿ ನಮ್ಮ 2 ನಿಮಿಷ ಲೋ ಫ್ಲೇಮಡು ಒಂದೇನು ಮುಚ್ಚಳ ಮುಚ್ಚಿದು ನಮ್ಮ ದೀಕ ಒಂದು 2 ನಿಮಿಷ ಯಾವು. ಇವಾಗ ನೋಡಿ 2 ನಿಮಿಷ ಆದ ನಂತರ ನೋಡಿ ಚೆನ್ನಾಗಿ ಅದು ಬೆಂದಿದೆ ಮಸಾಲ. ಒಂದು ಶೋಕು ಬೇಯ್ದು 2 ನಿಮಿಷ ಹಾಕಿನ ಈತ ನಮ್ಮ ನೆಕ್ಕ ಉಪ್ಪುಲ ಒಂತೆ ನೀರ್ಲ ಪಾಡೋನ್ಗ ನಿಕ್ಲ ಅನುಸಾರ ಉಪ್ಪು ಪಾಡೋನ್ಲೆ ಕೊಂಚ ಅರ್ಧ ಗ್ಲಾಸ್ ಯಾವು ಆತ ನೀರು ಪಾಡೋನ್ಲೆ. ಇವಾಗ ನಾವು ಇದಕ್ಕೆ ನಿಮ್ಮ ಅನುಸಾರ ನೀವು ಉಪ್ಪು ಹಾಕೊಳ್ಳಿ. ಆಮೇಲೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರು ಸಾಕು ಇದಕ್ಕೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಅದರ ಹತ್ತಿರ ಇರುವ ಬೆಲ್ ಬಟನನ್ನು ಆಲ್ ಅಂತ ಪ್ರೆಸ್ ಮಾಡಿದರೆ ನನ್ನ ಹೊಸ ಹೊಸ ಅಡುಗೆಗಳು ನಿಮಗೆ ಮೊದಲೇ ನೋಟಿಫಿಕೇಷನ್ ಅಪ್ಲೋಡ್ ಆದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗ್ತದೆ. ಇವಾಗ ನೋಡಿ ಇದು ಚೆನ್ನಾಗಿ ಕುದಿ ಬರ್ತಾ ಉಂಟು. ಇವಾಗ ನಾವು ಮುಚ್ಚಳ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಬೇಯಿಸುವ. ಮುಚ್ಚಳ ಮುಚ್ಚಿದ್ದು ಮೀಡಿಯಂ ಫ್ಲೇಮ್ ಇಡೋದೇನು ಶೋಕು ಬೇಯ್ಪದ ಹಾಕಿನತ್ತಲೇ ಸೈಡ್ ಪೂರ ಎಣ್ಣೆ ಬಿಡ್ತಂಡು ನೋಡಿ. ಇವಾಗ ಇದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ ನೋಡಿ. ಇದನ್ನೀಗ ಚೆನ್ನಾಗಿ ಇದು ಬೆಂದಿದ್ದ ಕೂಡ ಒಳ್ಳೆ ಘಮ ಕೂಡ ಬರ್ತಾ ಉಂಟು. ನಾವು ಈಗ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹುಡಿಯನ್ನು ಹಾಕ್ಕೊಳ್ಳುವ. ಒಂದು 1/4 ಚಮಚದಷ್ಟು ಸಾಕು. ಒಂದು 1/4 ಚಮಚದಾತ ಮುಲ್ಪ ನಮ್ಮ ಗರಂ ಮಸಾಲ ಪೊಡಿನ ಪಾಡ್ಗ ನಿಗ್ಲೆ ಇಷ್ಟ ಇಜ್ಜಿಂದ ಗರಂ ಮಸಾಲ ಪೊಡಿನ ಸ್ಕಿಪ್ ಮಲ್ಪೊಲಿ.
ಒಂದು ಎಡ್ಡೆ ಕಮ್ಮೆನ ಬರಡಂದ ಚೂರು ಎಂಪಾಡ್ನಿ ನಾನು ಒಳ್ಳೆ ಘಮ ಬರಲಿ ಅಂತ ಘಮ ಆಲ್ರೆಡಿ ಬರ್ತಾ ಉಂಟು, ಇನ್ನೂ ಒಂದು ಎಕ್ಸ್ಟ್ರಾ ಟೇಸ್ಟ್ ಘಮ ಬರಲಿ ಅಂತ ನಾನು ಸ್ವಲ್ಪ 1/4 ಚಮಚದಷ್ಟು ಗರಂ ಮಸಾಲ ಪುಡಿಯನ್ನು ಸೇರಿಸಿದೆ. ನಿಮಗೆ ಬೇಡ ಅಂತ ಇದ್ದರೆ ನೀವು ಗರಂ ಮಸಾಲ ಹುಡಿಯನ್ನು ಸ್ಕಿಪ್ ಮಾಡ್ಬೋದು. ಇವಾಗ ನೋಡಿ ಬೇಯಿಸಿದ ಮೊಟ್ಟೆಯನ್ನು ಸಿಪ್ಪೆ ತೆಗೆದು ನಾನು ಹೀಗೆ ಸೈಡೆಲ್ಲ ಕಟ್ ಮಾಡಿ ಇಟ್ಕೊಂಡೆ, ಅಲ್ಲಲ್ಲಿ ಕಟ್ ಮಾಡಿ ಇಟ್ಕೊಂಡೆ ಮೊಟ್ಟೆಗಳನ್ನು. ಬೇಯ್ಪದಿನ ಕೆತ್ತಿದ ಚೋಲಿದೆತ್ತು ಅವೇನು ಚೂರು ಅಲ್ಪ ಕಟ್ ಮಲ್ದು ದೀವಂದೆ ಬಾರದು ದಿಂಡಾಡು ಮೀನು ನೆಂಚ ನಮ್ಮ ಕಟ್ ಮಲ್ಪ ಅಂಚನೆ ಫ್ರೈಗೆ ಮಲ್ಪನಗ ಒಂದೇನಿಂತ ಶೋಕು ನಮ್ಮ ಬೆರವಡು ಒಂಜಿ ವೇಳೆ ನಿಕ್ಲಿಗೊಂದು ಗಸಿ ಅಂತೆ ನೀರು ಗ್ರೇವಿ ಬೋರ್ಡೊಂದು ಎತ್ತಂಡ ಸಾರು ಒಂದು ನೀರನ್ನು ಜಾಸ್ತಿ ಪಾಡೋನಲ್ಲಿ. ನಿಮಗೆ ಒಂದು ವೇಳೆ ಜಾಸ್ತಿ ಗ್ರೇವಿ ಬೇಕಿದ್ರೆ ಸ್ವಲ್ಪ ಜಾಸ್ತಿ ನೀರು ಸೇರಿಸ್ಕೋಬಹುದು. ಇವಾಗ ಮುಚ್ಚಳ ಮುಚ್ಚಿ ಲೋ ಫ್ಲೇಮಲ್ಲಿ 1-2 ನಿಮಿಷ ಬಿಡುವ. 2 ನಿಮಿಷ ಮುಚ್ಚಳ ಮುಚ್ಚಿದ್ದು ಲೋ ಫ್ಲೇಮಡ ದೀಕಿನ ತುಲೆ ನಮ್ಮ ಮಸಾಲೆ ಎತ್ತು ಶೋಕಾದ ಬೈದಣ ತುಲೆ ಕೆತ್ತಿಗೆ ಅಂಚನೆ ಭಾರಿ ಶೋಕ ಪಾತದಂಡು ಮಸ್ತ್ ರುಚಿಯಾದ್ಲ ಇಪ್ಪುಂಡು. ಖಂಡಿತ ಯಾನ್ ಪನ್ಪನ ಇಲ್ಲ ನಿಕ್ಕುಲ್ ಮಲ್ತನ ನಿಕ್ಲಿ ಖಂಡಿತ ಇಷ್ಟ ಆಪುಂಡು. ನಾನು ಹೇಳೋದಕ್ಕಿಂತ ನೀವು ಒಮ್ಮೆ ಟ್ರೈ ಮಾಡಿ, ನಿಮಗೆ ಖಂಡಿತ ಇಷ್ಟ ಆಗ್ತದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒದರಿಸಿದರೆ ಮೊಟ್ಟೆಯ ಪುಳಿ ಮುಂಚಿ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು. ನಮ್ಮ ಚೂರು ಕೊತ್ತಂಬರಿ ಸೊಪ್ಪು ಪಾಡ್ಯ ನಮ್ಮ ತೆತ್ತಿದ ಪುಳಿ ಮುಂಚಿ ಎತ್ತು ಶೋಕಾದ ಬೈದಂಡು ಒಂಜಿ ಟೊಮೆಟೊ ಸಾರ ಅತ್ತನ ಹೂವ ಒಂಜಿ ಗಸಿ ಇತ್ತಂಡಲ್ಲ ಒಂಜಿ ಕೆತ್ತಿ ಇತ್ತಂಡ ಯಾವುದು ಮಸ್ತ್ ಒಂಜಿ ಬಟ್ಟಲು ಒನಸಲ ಸೇರುಂಡು. ಒಂದು ಟೊಮೆಟೊ ಸಾರು ಅಥವಾ ಯಾವುದಾದ್ರೂ ಸಾರಿನ ಜೊತೆ ಈ ಒಂದು ಮೊಟ್ಟೆ ಇದ್ದರೆ ಸಾಕು, ಒಂದು ಬಟ್ಟಲು ಊಟ ಸೇರ್ತದೆ. ಸಣ್ಣವರಿಂದ ಹಿಡಿದು ದೊಡ್ಡವರಿಗೂ ತುಂಬ ಖುಷಿ ಆಗ್ತದೆ. ನಿಮಗೆ ಈ ರೆಸಿಪಿ ಹೇಗೆ ಅನಿಸಿತು ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವರ ಜೊತೆಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ನಿಕ್ಲೆಗ್ ಈ ರೆಸಿಪಿ ಎಂಚಾಣಂದು ಎಂಗೆ ಕಮೆಂಟ್ ಮಲ್ಪ್ಲೆ ಲೈಕ್ ಮಲ್ಪ್ಲೆ ಅಂಚನೆ ಶೇರ್ ಮಲ್ಪ್ಲೆ ನಿಕ್ಲು ಏತ್ ಶೇರ್ ಮಲ್ಪೋರ ಆತೆ ಎನ್ನ ಚಾನಲ್ಗೆ ಸಪೋರ್ಟ್ ತೆಕ್ಕೊಂಡು ನಿಕ್ಲ ಫ್ಯಾಮಿಲಿ ಫ್ರೆಂಡ್ಸ್ನಾಗಲೇ ಪೂರ ಶೇರ್ ಮಲ್ಪ್ಲೆ. ನೀವು ಎಷ್ಟು ಜನರಿಗೆ ಶೇರ್ ಮಾಡ್ತಿರೋ ಅಷ್ಟೇ ನನ್ನ ಚಾನಲಿಗೆ ಸಪೋರ್ಟ್ ಸಿಗ್ತದೆ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವರ ಜೊತೆಗೆ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದ.